ಟರ್ಕಿಯ ಕರಾವಳಿಯಲ್ಲಿ $10 ಲಕ್ಷ ಮೌಲ್ಯದ ಯಾಚ್ ಒಂದು ಮೊದಲ ಯಾನದಲ್ಲಿ ಕಡಲಲ್ಲಿ ಮುಳುಗಿ ಜನರನ್ನ ಭಯಾಶ್ಚರ್ಯದಲ್ಲಿ ಮುಳುಗಿಸಿತ್ತು. ಟರ್ಕಿಯ ಪ್ರಸಿದ್ಧ ಪ್ರವಾಸಿ ತಾಣ ಜಾಂಗಲ್ಡಕ್ನಿಂದ ಹೊರಟ ಈ ಐಷಾರಾಮಿ ಸೊಗಸು ಹಡಗು ಸ್ವಲ್ಪವೇ ಹೊತ್ತಿನಲ್ಲಿ ಹಡಗಿನಲ್ಲಿ ಮುಳುಗಿದ್ದನ್ನ ದಡದಲ್ಲಿದ್ದ ಹಲವರು ಮೊಬೈಲ್ಗಳಲ್ಲಿ ಸೆರೆ ಹಿಡಿದಿದ್ದಾರೆ. ಆ ವಿಡಿಯೋ ನೋಡಿ ಎಲ್ಲರೂ ಕಂಗಾಲಾಗಿದ್ದಾರೆ. ಈ ಹೊಸ ಯಾಚ್ ಸಿಎಗಿಳಿದು 15 ನಿಮಿಷ ಮಾತ್ರ ಯಾನ ಮಾಡಿತ್ತು. ಬೋಟ್ ಇಂಟರ್ನ್ಯಾಷನಲ್ ವರದಿಯಂತೆ ಕೂಡಲೇ ರಕ್ಷಣಾ ಪಡೆಯವರು ವೈದ್ಯಕೀಯ ನೆರವಿನ ತಂಡ ಸ್ಥಳಕ್ಕೆ ಧಾವಿಸಿತ್ತು. ಯಾಕೆ ಮುಳುಗಿತ್ತು ಎಂದು ತಿಳಿದು ಬಂದಿಲ್ಲ. ಕೆಲವು ವರದಿಗಳಂತೆ ಸ್ಟೆಬಿಲೈಸೇಷನ್ ಸಮಸ್ಯೆ ಎಂದು ಹೇಳಲಾಗಿದೆ. ಯಾಚ್ನಲ್ಲಿ ಬೋಟ್ ಮಾಲೀಕ, ಕ್ಯಾಪ್ಟನ್ ಮತ್ತು 2 ಸಿಬ್ಬಂದಿ ಇದ್ರು. 4 ಬೋಟ್ ಮುಳುಗುತ್ತಲೇ ಹೊರಗೆ ಹಾರಿ ಈಜಿ ಪಾರಾಗಿದ್ದಾರೆ. 4 ಗಾಯವಿಲ್ಲದೆ ಬಚಾವಾಗಿದ್ದಾರೆ. ಮೆಡ್ ಇಲ್ಮಜಿ ಶಿಪ್ಯಾರ್ಡ್ನಲ್ಲಿ 2024ರಲ್ಲಿ ಕಟ್ಟತೊಡಗಿದ ಈ ಹಡಗು ಮುಗಿದು ಈಗ ನೀರಿಗಿಳಿದಿತ್ತು. ಉಕ್ಕಿನ ತಳ, ಅಲ್ಯೂಮಿನಿಯಂ ಹೊದಿಕೆ, 160 GT ಮೋಟಾರ್ ಇದಕ್ಕಿತ್ತು. ಆದರೆ ಎಲ್ಲವೂ ನೀರಿನಲ್ಲಿ ಹೋಮವಾಗಿದೆ. Friends Winner and Ply, Industrial Area, Baikampadi, Mangaluru.